ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ದೂರದ ಮಂಗಳೂರನ್ನೇ ಆಶ್ರಯಿಸಬೇಕಾಗಿದ್ದ ಮಂಗಳೂರು ಕ್ಷೇತ್ರದ ಜನತೆಗೆ ಇದೀಗ ಬಹುಕಾಲದ ಬೇಡಿಕೆಯೊಂದು ಕೊನೆಗೂ ಈಡೇರಿದೆ. ಇದಕ್ಕೆ ಕಾರಣ ತಾಲೂಕು ಕಚೇರಿ ತಮ್ಮೂರಿನಲ್ಲೇ ಆರಂಭಗೊಂಡಿರುವುದು. ನಾಟೆಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದಲ್ಲಿ ತಾತ್ಕಾಲಿಕ ಕಚೇರಿ ಆರಂಭಗೊಂಡಿದೆ. ಈ ಮೂಲಕ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಭವಿಷ್ಯದ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೆ ನೆರವಾಗಲಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ 95% ಪ್ರದೇಶಗಳನ್ನು ಒಳಗೊಂಡ ಉಳ್ಳಾಲ ತಾಲೂಕು ಅಧಿಕೃತವಾಗಿ ಘೋಷಿಸಲ್ಪಟ್ಟು ಅಧಿಕೃತ ಕಚೇರಿ ಇದೀಗ ಮಂಗಳೂರು ಹೊರವಲಯದ ನಾಟೆಕಲ್ನಲ್ಲಿ ಆರಂಭಗೊಂಡಿದೆ. ಮಂಗಳೂರು ತಾಲೂಕಿನ ಉಳ್ಳಾಲ ಹೋಬಳಿ ಮತ್ತು ಬಂಟ್ವಾಳ ತಾಲೂಕಿನ ಮುಡಿಪು ಹೋಬಳಿ ಒಟ್ಟು ಸೇರಿ ಉಳ್ಳಾಲ ತಾಲೂಕಾಗಿ ಘೋಷಣೆಯಾಗಿದೆ. ಈ ಮೂಲಕ ಸರ್ಕಾರಿ ಕಡತ ಕೆಲಸಗಳಿಗೆ ವೇಗ ಸಿಕ್ಕಿದೆ. ಉಳ್ಳಾಲ ತಾಲೂಕಿನಲ್ಲಿ ಮಂಗಳೂರು ತಾಲೂಕು ವ್ಯಾಪ್ತಿಗೆ ಸೇರುವ ಉಳ್ಳಾಲ ನಗರಸಭೆ, ಕೋಟೆಕಾರು ಪಟ್ಟಣ ಪಂಚಾಯತ್, ತಲಪಾಡಿ, ಸೋಮೇಶ್ವರ, ಕಿನ್ಯ, ಬೆಳ್ಮ, ಮುನ್ನೂರು, ಆಮ್ಲೆಮೊಗರು, ಹರೇಕಳಪಾವೂರು, ಮಂಜನಾಡಿ, ಕೊಣಾಜೆ, ಬೋಳಿಯಾರು ಗ್ರಾಮಗಳು ಮತ್ತು ಬಂಟ್ವಾಳ ತಾಲೂಕಿನ ಮುಡಿಪು ಹೋಬಳಿಗೆ ಸೇರಿದ ನರಿಂಗಾನ, ಬಾಳೆಪುಣಿ ಕೈರಂಗಳ, ಕುರ್ನಾಡು, ಸಜಿಪಾ ಪಡು, ಸಜಿಪಾ ನಡು, ಇರಾ, ಪಜ್ಜೀರು ಗ್ರಾಮಗಳು ಸೇರ್ಪಡೆಯಾಗಲಿದ್ದು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ರಾಷ್ಟ್ರೀಯ ಹೆದ್ದಾರಿ 75 ಸಂಪರ್ಕಿಸುವ ಮೇರೆಮಜಲು, ಕೊಡ್ಮಣ್, ಪುದು, ತುಂಬೆ ಗ್ರಾಮಗಳು ಮಾತ್ರ ಬಂಟ್ವಾಳ ತಾಲೂಕಿನಲ್ಲಿ ಉಳಿಯಲಿದ್ದು ಉಳಿದ ಎಲ್ಲ ಗ್ರಾಮಗಳು ಉಳ್ಳಾಲ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ. ಇನ್ನು ಸ್ಥಳೀಯ ಶಾಸಕ ಯುಟಿ ಖಾದರ್ ಅವರು ಕೂಡ ತನ್ನ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ವಿವರಣೆ ನೀಡಿದ್ದು ಹೀಗೆ. ಯಾಕೆ ಒಮ್ಮೆ ನಾವು ಭೂಮಿ ಇದೆಲ್ಲ ಚೇಂಜ್ ಮಾಡಿದರೆ, ಒಮ್ಮೆ ಅದು ಮಂಗಳೂರು ತಾಲೂಕಿನ ಕಟ್ಟಾದರೆ ಸಾಫ್ಟ್ವೇರ್ ಮತ್ತು ಮಂಗಳೂರು ತಾಲೂಕಲ್ಲಿ ಖಾತಾಗುವುದಿಲ್ಲ. ಅಲ್ಲಿ ಅದನ್ನು ನಾವು ಇನ್ಸ್ಟಾಲ್ ಮಾಡದಿದ್ದರೆ ಅಲ್ಲಿ ಕೂಡ ಆಗುವುದಿಲ್ಲ. ಈ ಸಮಸ್ಯೆ ಇತ್ತು. ಸೊ ಅಲ್ಲಿ ನಾವು ಕೇಳಿದಂಥ ಮತ್ತೆ ನಾವು ಪರ್ಮನೆಂಟ್ ಸ್ಥಳ ನೋಡಿ ಪರ್ಮನೆಂಟ್ ಕಟ್ಟಡಕ್ಕೆಲ್ಲ ಅಪ್ರೂವ್ ಎಲ್ಲ ಹೋಗಿದೆ. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯವ್ರದ್ದು ನಮಗೆ ಒಮ್ಮೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಕೂಡ ಹೇಳಿ ನಮ್ಗೆ ಆಗದೆ ಬೇಕಿತ್ತಂತೇಳಿ ಅದೀಗ ಮತ್ತೆ ಅದನ್ನು ಸರ್ಕಾರಕ್ಕೆ ಬರೆದು ಅಧಿಕಾರಿಗಳು ಮತ್ತು ಮಂತ್ರಿ ಚರ್ಚೆ ಮಾಡಿ ಇದೀಗ ಆರೋಗ್ಯ ಇಲಾಖೆಯವರು ನಾಟೆಕಲ್ನ ಹಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡದಲ್ಲಿ ಉಳ್ಳಾಲ ತಾಲೂಕಿನ ತಾತ್ಕಾಲಿಕವಾದ ಕೆಚ್ಚನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಾರೆ. ನಾವು ಸೋಮವಾರ ದಿವಸ ಇದರ ಕೆಲಸ ಕಾರ್ಯಕ್ರಮದ ಪ್ರಾರಂಭ ಆಗ್ತದೆ ಅಂತೇಳಿ ನಿಮ್ಮ ಮುಖ ಜನರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅಲ್ಲಿ ಬರುವಂಥ ವೈರಿಂಗ್ ಕೆಲಸ, ಬೇರೆ ಭೂಮಿ ಸಾಫ್ಟ್ವೇರ್ ಕೆಲಸ ಅಳವಡಿಸಿದ ನಂತರ 1 ತಿಂಗಳೊಳಗೆ ಅದನ್ನು ಅಧಿಕೃತವಾಗಿ ಎಲ್ಲ ಸವಲತ್ತುಗಳೊಡನೆ ನಾವಿವತ್ತು ಉದ್ಘಾಟನೆ ಮಾಡ್ತೇವೆ. ಇದು ಈ ಕ್ಷೇತ್ರದ ಜನಸಾಮಾನ್ಯರಿಗೆ ಭವಿಷ್ಯ ದಿನಗಳಲ್ಲಿ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ತಳಹದಿ ಫೌಂಡೇಶನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಏರಿಯಾ. ಮತ್ತು ಅತ್ಯಂತ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ಒಂದು ತಾಲೂಕು ಸಿಕ್ಕಿದಾಗೆ ಕಾಂಪ್ಯಾಕ್ಟ್ ಏರಿಯಾಕ್ಕೆ ಒಂದು ತಾಲೂಕು ಬಂದಂಥ ಒಂದು ವಿಚಾರ ಕೂಡ ಇವತ್ತು ಮೂಲಂಜಿ ತಾಲೂಕು ಆಫೀಸ್ ಅದು ಎಂಗ್ಲ ಬಾರಿ ಒಂಜಿ ಉಪಕಾರ ಉಂಡು. ಜನ ಕೊಡ್ಲಬೋದು ಭಾರಿ ಕಷ್ಟ ಬರೋಂದಿತ್ತ ಬಾರಿ ಒಂಜಿ ಎಡ್ಡ ಕಾರ್ಯಕ್ರಮ ಮಾಡ್ತದೆ ಮೂಲಂಜಿ ಭಾರಿ ಖುಷಿ ಅಂದುಂಡು. ಎಂಕ್ಲೆಗೆ ಮಂಗಳೂರು ತಾಲೂಕು ಮುಲ್ಪ ಉಳ್ಳಾಲ ತಾಲೂಕಾಯಿನ ಮಸ್ತ್ ಒಂಜಿ ಈ ಉಳ್ಳಾಲ ಕ್ಷೇತ್ರದಾಗಲೇ ಮಸ್ತ್ ಒಂಜಿ ಉಪಕಾರ ಉಂಡು. ಅಂಚನೆ ಮುಲ್ಪ ಅಂದರೆ ಒಂಜಿ ಕಟ್ಟಡ ಈತ ತುನಗ ಈತ ಅರ್ಜೆಂಟ್ ಬಂತದ್ದು ಒಂಜಿ ಈ ಉಳ್ಳಾಲದ ಒಂಜಿ ಇಡೀ ಭವಿಷ್ಯದ ರೀತಿಲಾಗ ಆಗ್ತದೆ. ಒಂಜಿ ಜೋಪಡಿ ಬಟ್ಲಾಗ ಉಂಡು ಈ ಒಂದು ನಮ್ಮ ತಾಲೂಕು ಒಂಜಿ ಎಡ್ಡ ರೀತಿಯದೊಂದು ತಾಲೂಕು ಅದು ಮುಲ್ಪ ಒಂಜಿ ಇನ್ನೊಂಡ ಮಾತೆರೆಗಳ ಒಂದು ಸೌಕರ್ಯ ಎಡ್ಡೆ ಅಂದಿಟ್ಟು ನಡಪನು. ಒಟ್ಟಿನಲ್ಲಿ ಪಕ್ಕದ ಉಳ್ಳಾಲ ನೂತನ ತಾಲೂಕಾಗಿ ಘೋಷಣೆಯಾದ ಹಿನ್ನೆಲೆ ಇಲ್ಲಿನ ನಾಗರಿಕರು ಮಂಗಳೂರಿಗೆ ಆಡಳಿತಾತ್ಮಕ ಕೆಲಸಕ್ಕೆ ಅಲೆಯುವುದು ತಪ್ಪಿದ್ದಂತೂ ಸತ್ಯ. ಅಲ್ಲದೆ ಅಭಿವೃದ್ಧಿಗೂ ವೇಗ ಸಿಗಲಿದೆ. ಈ ಮೂಲಕ ಮಂಗಳೂರು ಕ್ಷೇತ್ರದ ಜನತೆಯ ಬಹುಕಾಲದ ಬೇಡಿಕೆ ಕೂಡ ಈಡೇರಿದಂತಾಗಿದೆ. ಅವಿನಾಶ್ ಕುಂಜತ್ತೂರು, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.